ಜೈ ಶ್ರೀರಾಮ್. ಶ್ರೀ ರಾಧಾಸುರಭಿ ಗೋಮಂದಿರ ಗೋವಿನ ತೋಟ ಕೊಡ್ಮನ್ ಪುದುಗ್ರಾಮ ಬಂಟ್ವಾಳ ತಾಲೂಕು ಗೋಸೇವಾ ಗತಿವಿಧಿ ಕರ್ನಾಟಕ ಇದರ ವತಿಯಿಂದ ಧರ್ಮ ರಕ್ಷಾರ್ಥ ರಾಷ್ಟ್ರ ರಕ್ಷಾರ್ಥ ಗೋರಕ್ಷಾರ್ಥ ಗೋ ರಥಯಾತ್ರೆ ಈಗಾಗಲೇ ತಾಲೂಕಿನಾದ್ಯಂತ ಸುತ್ತಿ ಬೇರೆ ಬೇರೆ ಗ್ರಾಮಗಳಿಗೆ ಹೋಗಿ ಇದೀಗ ನಮ್ಮ ಪ್ರೌಢಶಾಲೆಗೆ ಬಂದಿರತಕ್ಕಂತಹ ಗೋ ರಥಯಾತ್ರೆಗೆ ಅದಕ್ಕೆ ಸಂಬಂಧಿಸಿದಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಶ್ರೀರಾಮ ಪ್ರೌಢಶಾಲೆಯ ವತಿಯಿಂದ ಹಾರ್ದಿಕವಾದಂಥ ಸ್ವಾಗತ. ರಾಷ್ಟ್ರ ಉಳಿಬೇಕಿದ್ರೆ ಧರ್ಮ ಉಳಿಬೇಕು, ಧರ್ಮ ಉಳಿಬೇಕಿದ್ರೆ ಗೋ ಉಳಿಬೇಕು. ಗೋ ಸಂತತಿ ಉಳಿದಾಗ ಮಾತ್ರ ಈ ರಾಷ್ಟ್ರದ ರಕ್ಷಣೆ ಸಾಧ್ಯ. ಒಂದು ಕಾಲ ಇತ್ತು, ಆವಾಗ ರಾಜರುಗಳ ಕಾಲದಲ್ಲಿ ರಾಜರು ಎಷ್ಟು ಶ್ರೀಮಂತರು ಅಂತ ಯೋಚನೆ ಮಾಡಬೇಕಿದ್ರೆ ಅವರ ಸಂಪತ್ತು ಐಶ್ವರ್ಯ ಅದರ ಆಧಾರದಲ್ಲಿ ಅಲ್ಲ, ಗೋವಂಶ ಎಷ್ಟಿದೆ ಆ ಗೋವಂಶದ ಆಧಾರದಲ್ಲಿ ಅವರ ಶ್ರೀಮಂತಿಕೆಯನ್ನು ಅಳೆಯುವಂಥ ಕಾಲ ಇತ್ತು. ವಿರಾಟನ ನಾವು ಕೇಳ್ತೇವೆ, ಆ ಕಾಲದಲ್ಲಿ ದ್ವಾಪರಾಯುಗದ ವಿರಾಟನ ರಾಜ್ಯ ಆಳ್ತಾ ಇದ್ದಂಥ ಸಂದರ್ಭದಲ್ಲಿ ಕೂಡ ಲಕ್ಷಾಂತರ ಗೋವುಗಳು ವಿರಾಟನ ಇದರಲ್ಲಿ ಆಸ್ಥಾನದಲ್ಲಿತ್ತು. ಹಾಗಾಗಿ ವಿರಾಟನನ್ನು ಅತ್ಯಂತ ಶ್ರೀಮಂತ ರಾಜ ಅಂತೇಳಿ ಪರಿಗಣಿಸಲಿಕ್ಕೆ ಸಾಧ್ಯ. ಹಾಗೂ ದೇಶಿ ಗೋಮಾತೆಯ ಸಂರಕ್ಷಣೆಗಾಗಿ ಗೋರಕ್ಷೆ, ಭೂರಕ್ಷೆ, ಜಲರಕ್ಷೆ, ಧರ್ಮರಕ್ಷೆಯ ಉದ್ದೇಶದಿಂದ ಗೋಮಂದಿರಗಳಲ್ಲಿ ಹಮ್ಮಿಕೊಳ್ಳಿರುವ ಈ ಕಾರ್ಯಕ್ರಮದಲ್ಲಿ ಸ್ವಯಂ ಸ್ಫೂರ್ತಿಯಿಂದ ಪ್ರೇರಿತರಾಗಿ ಭಾಗವಹಿಸಿ ಜೀವ ಕೊಡಲೆಂದೇ ಕಾಮಧೇನು ಭುವಿಗೆಂದೇ, ಜೀವ ಕೊಡಲೆಂದೇ ಕಾಮಧೇನು ಭುವಿಗೆಂದೇ. ಇದರ ಮಹಾಯಜ್ಞ ಗೋ ನವರಾತ್ರಿ ಉತ್ಸವ, ನಾರಾಯಣ ಕವಚ ಯಾಗ, ಇದರೊಂದಿಗೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಬಂಟ್ವಾಳ ತಾಲೂಕಿನ ಪುದು ಗ್ರಾಮದ ಕೊಡ್ಮಣ್ಣಿನ ಗೋವಿನ ತೋಟ ಬ್ರಹ್ಮಗೆ ನಮಗೆ ತಿಳಿದಿರುವಂತೆ ಸಮಾಜದಲ್ಲಿ ನಾವು ಬದುಕ್ತೇವೆ, ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ನಮ್ಮ ಜೀವನ ನಡೆಸ್ತೇವೆ. ಆದರೆ ನಮ್ಮ ಬೆಳಿಗ್ಗೆಯ ಚಟುವಟಿಕೆ ಪ್ರಾರಂಭ ಆಗೋದು ಬೆಳಿಗ್ಗೆ ಒಂದು ಚಹಾ ಕಾಫಿ ಕುಡಿದಾಗ. ಆಗ ನಾವು ಗೋವನ್ನು ನೆನಪು ಮಾಡದಂಥ ಸ್ಥಿತಿ ಪಟ್ಟಣದ ಪ್ರದೇಶದಲ್ಲಿ ಸೇರಿದೆ, ಪಟ್ಟಣದ ಪ್ರದೇಶದಲ್ಲಿ ಆಗಿ ಹೋಗಿದೆ. ಹಳ್ಳಿಗಳಲ್ಲಿ ದಿನನಿತ್ಯ ಗೋವಿನ ಜೊತೆಗೆ ಜೀವನ ಪ್ರಾರಂಭ ಆಗುತ್ತೆ. ಗೋವು ಇಲ್ಲದೆ ಜೀವನ ಇಲ್ಲ ಅನ್ನುವಂಥದ್ದು 100% ಸಾಬೀತಾಗಿರ್ತಕ್ಕಂಥದ್ದು. ಸನಾತನ ನಿತ್ಯ ನೂತನವಾಗಿರ್ತಕ್ಕಂಥ ಹಿಂದೂ ಧರ್ಮದಲ್ಲಿ ಅತ್ಯಂತ ಪುರಾತನ ಕಾಲದಿಂದಲೂ ಕೂಡ ಗೋವಿಗೆ ಅತ್ಯಂತ ಮಹತ್ವವನ್ನು ನೀಡ್ತಾ ನಿತ್ಯ ನಮ್ಮ ಮಧ್ಯದಲ್ಲಿ ಆ ಗೋವು ನಮ್ಮ ತಾಯಿಯಾಗಿ ಅದನ್ನು ಸ್ವೀಕಾರ ಮಾಡಿದ್ದೀವಿ ನಾವು. ನಮ್ಮ ತಾಯಿ ನಮಗೆ ಹುಟ್ಟಿದ 2 ವರ್ಷಗಳ ಕಾಲ, 1.5 ವರ್ಷವೋ 2 ವರ್ಷವೋ ಹಾಲು ಕೊಟ್ಟು ನಮ್ಮನ್ನು ಸಾಕ್ತಾರೆ. ಆದರೆ ನಮ್ಮನ್ನು ಜೀವನ ಪೂರ್ತಿ ಸಾಕುವಂಥದ್ದು ಈ ಗೋವು. 2009ರಲ್ಲಿ ಇಡೀ ದೇಶದಲ್ಲಿ ಈ ಥರ ವಿಶ್ವ ಗೋವು ಉಳಿಬೇಕು,
ಆ ಥರ ವಿಶ್ವಮಂಗಲ ಗೋಕರ್ಣ ಯಾತ್ರೆ ಅಂತ ನಡೆಯಿತು. ಅದರಲ್ಲಿ ಪ್ರಮುಖವಾಗಿ ಭಾಗವಹಿಸಿದಂಥ ಸೀತಾರಾಮ ಕೆದಿಲಾಯ ಅಂತ ಹೇಳುವಂಥವ್ರು, ಅವರು ಮೊನ್ನೆ ಮಾತಾಡ್ತಾ ಹೇಳಿದರು, ಈ ಸಂಗತಿಯನ್ನು ಹೇಳಿದರು. ಸನಾತನ ಅಂದರೆ ಅದಕ್ಕೆ ನಾಶ ಇಲ್ಲ ಅಂತಲೇ ಅರ್ಥ, ಅದನ್ನು ನಾಶ ಮಾಡ್ತೇನೆ ಅಂತ ಕೆಲವರು, ಅವರಿಗೆ ಅದರ ಅರ್ಥನೇ ಗೊತ್ತಿಲ್ಲ. ಈ ರೀತಿಯ ವ್ಯಕ್ತಿಗಳು ಇದ್ದಾರೆ. ಆದರೆ ಮಹತ್ವ ಇರುವಂಥದ್ದು ಕಾಮಧೇನು ಅಂತ ಹೇಳುವಂಥದ್ದು, ಅದು ಸಮುದ್ರ ಮಥನ ಆಗಬೇಕಾದ್ರೆ ಸ್ವರ್ಗದಿಂದ ಭೂಮಿಗೆ ಇಳಿದಿರುವಂಥದ್ದು ಕಾಮಧೇನು ಅಂತ ಹೇಳ್ತಾರೆ. ನಮ್ಮ ಎಲ್ಲ ಕಾರ್ಯ ಚಟುವಟಿಕೆಗಳಲ್ಲಿ ಗೋವಿಗೆ ಏನನ್ನು ಕೊಡದೆ ನಾವು ಆ ಕಾರ್ಯವನ್ನು ಪೂರೈಸುವುದಿಲ್ಲ. ಗೋಗ್ರಾಸ ಅಂತ ಹೇಳ್ತಾರೆ. ಎಲ್ಲ ಯಜ್ಞಗಳು ನಮ್ಮ ಈ ಕಾರ್ಯಕ್ರಮದ ಗೌರವ ಅಧ್ಯಕ್ಷರಾಗಿ ಅದಮಾರು ಶ್ರೀಗಳ ಹತ್ರ ನಾವು ಸಂಪರ್ಕಕ್ಕೆ ಹೋದಾಗ ಅವರು ಹೇಳಿದರು, ನಾವು ಅನೇಕ ಯಜ್ಞ ಗಣಹೋಮ ಮಾಡ್ತೇವೆ. ಇವತ್ತು ಏನು ತುಪ್ಪ ಹಾಕ್ತೇವೆ ಅಂದರೆ ಚೆಫ್ ಜರ್ಸಿ ಅಥವಾ ಡಾಲ್ಡಾ ಮಿಶ್ರಣ ಮಾಡಿದಂಥ ತುಪ್ಪ ಹಾಕ್ತೇವೆ. ಅದು ಹವ್ಯ ವಾಹನ, ಯಜ್ಞಕ್ಕೆ ತುಪ್ಪ ಘೃತ ಅದು ಅತ್ಯಂತ ಮುಖ್ಯವಾಗಿದೆ. ಈ ಥರ ಮಿಶ್ರ ತಳಿಯ ತುಪ್ಪವನ್ನು ಹಾಕಿದರೆ ಅದರ ಉಪಯೋಗನೇ ಇಲ್ಲ, ಮಾಡಿದ್ರ ಪರಿಣಾಮನೇ ಇಲ್ಲ ಅಂತ ಅವ್ರು ಮಾತಾಡ್ತಾ ಹೇಳಿದರು. ಅತ್ಯಂತ ದೇಶೀಯ ಗೋವಿನ ತುಪ್ಪ ಅದನ್ನೇ ಬಳಸಬೇಕು. ಅದರ ಪಂಚಗವ್ಯಗಳು ಅದು ಅತ್ಯಂತ ಮಹತ್ವದ್ದು. ಆ ಯಾಗವನ್ನು ಶುದ್ಧವಾದ ದೇಶಿ ಗೋವಿನ ತುಪ್ಪದಿಂದ ಅನೇಕ ಸಮಿದೆಗಳನ್ನು ಬಳಕೆ ಮಾಡಿ ಅದರಲ್ಲೂ ಆರೋಗ್ಯಕ್ಕೆ ಪೂರಕವಾದಂಥ ಒಂದು ದಿವ್ಯ ಔಷಧಿ ಅದರ ತಯಾರಿ ನಡೀಲಿಕ್ಕಿದೆ. ಈಗಾಗಲೇ ನಮಗೆ ಅದರ ಮಾಹಿತಿ ನಮಗೆ ಕೊಟ್ಟಿರೋ ಕರಪತ್ರದಲ್ಲೂ ಕೊಟ್ಟಿದ್ದಾರೆ. ನಮ್ಮ ಮನೆಯವರು, ನಮ್ಮ ಕುಟುಂಬದವರು, ನಾವು ನಾರಾಯಣ ಕವಚ ಯಾಗದ ಒಂದು ಭಾಗ ಆಗಬೇಕು. ನಾವು ಅದನ್ನು ನಮ್ಮ ರಕ್ಷೆಗೋಸ್ಕರ, ರಾಷ್ಟ್ರದ ರಕ್ಷೆಗೋಸ್ಕರ, ಧರ್ಮದ ರಕ್ಷೆಗೋಸ್ಕರ ಅದನ್ನು ನಾವು ಭಾಗಿಯಾಗಬೇಕು. ನಮ್ಮ ಪರಿಚಯದವರು, ನಮ್ಮ ಆತ್ಮೀಯರು, ಅವರು ಅದರಲ್ಲಿ ಭಾಗಿಯಾಗುವ ರೀತಿ, ಜೋಡಿಕೊಳ್ಳುವ ರೀತಿ ನಾವು ಅವರನ್ನು ಮಾತಾಡಿಸುವಂಥದ್ದು ಮಾಡಬೇಕು. ಆ ದಿವ್ಯ ಔಷಧಿ ಇರ್ಬೋದು, ಬ್ರಾಹ್ಮ ರಸಾಯನ ಇರ್ಬೋದು, ಅದನ್ನು ನಾವೆಲ್ಲರೂ ನಮ್ಮ ಕುಟುಂಬ ಸಹಿತ ಸ್ವೀಕಾರ ಮಾಡಬೇಕು. ದಿನಕ್ಕೊಂದು 5 ಬಿಂದಿನಾಗೆ ಹಾಲಿಗೆ ಹಾಕಿ 44 ದಿನ ತಗೊಂಡ್ರೆ ನಮ್ಮ ಶರೀರದ ಎಲ್ಲ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ತದೆ. ಎಲ್ಲ ರೋಗಗಳನ್ನು ನಿವಾರಣೆ ಮಾಡುವಂಥ ಒಂದು ಅದ್ಭುತ ಶಕ್ತಿ ಇರುವಂಥ ಆ ಔಷಧಿ, ಅದನ್ನು ನಾವು ಪಡ್ಕೊಳ್ಬೇಕು. ಆ ದಿನಗಳಲ್ಲಿ ಪ್ರಶಿಕ್ಷಣ, ಗವ್ಯ ಉತ್ಪನ್ನ ತಯಾರಿ ಮಾಡಲಿಕ್ಕೆ ಪ್ರಶಿಕ್ಷಣಗಳು ನಡೀತದೆ ಬೇರೆ ಬೇರೆ ವಿಷಯಗಳ ಬಗ್ಗೆ. ಆಯುರ್ವೇದ ವೈದ್ಯರುಗಳನ್ನು, ಅಂದರೆ ಎಲ್ಲೋ 1-2 ವೈದ್ಯರಿದ್ದರೆ ಸಾಕಾಗೋದಿಲ್ಲ. ನಮ್ಮ ಜಿಲ್ಲೆ, ತಾಲೂಕು, ಗ್ರಾಮದವರೆಗೆ ಈ ರೀತಿ ಪಂಚಗವ್ಯದಿಂದ ಅತ್ಯಂತ ಸರಳವಾಗಿ, ಮೊನ್ನೆ ಮಾತಾಡ್ತಾ ಡಿ ಪಿ ರಮೇಶ್ ಅವರು ಹೇಳಿದರು, 2 ಲಕ್ಷ 3 ಲಕ್ಷ ಖರ್ಚಾಗುವಂಥ ಕ್ಯಾನ್ಸರನ್ನು 20,000 30,000 ರೂಪಾಯಿಯಲ್ಲಿ ಗುಣಪಡಿಸೋದು ಪಂಚಗವ್ಯ ಚಿಕಿತ್ಸೆಯಿಂದ. ಅಂದರೆ ಇವತ್ತು ಬಡವರನ್ನು ವ್ಯವಸ್ಥೆ ಇದೆ. ಆರೋಗ್ಯದ